ಇನ್ನು ದೀಪಾವಳಿ ಸಂಭ್ರಮದ ಹಿನ್ನೆಲೆಯಲ್ಲಿ ಮಂಗಳೂರಿನ ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆ ಸ್ವರ್ಣಲಕ್ಷ್ಮಿ ಜ್ಯುವೆಲ್ಲರ್ಸ್ನಲ್ಲಿ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಲಾಯಿತು. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಲಕ್ಷ್ಮಿ ಆರಾಧನೆಯು ಸಂಪತ್ತು ಐಶ್ವರ್ಯಗಳನ್ನು ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದ್ದು, ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಂಗಡಿ ಮಳಿಗೆಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಲಾಗುತ್ತದೆ. ಅದೇ ರೀತಿ ಮಂಗಳೂರಿನ ಬಿಂದುರ್ವೆಲ್ನಲ್ಲಿರುವ ಸ್ವರ್ಣಲಕ್ಷ್ಮಿ ಜ್ಯುವೆಲ್ಲರ್ಸ್ನಲ್ಲಿ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ವರ್ಣಲಕ್ಷ್ಮಿ ಜ್ಯುವೆಲ್ಲರ್ಸ್ನ ಮಾಲಕ ರವೀಶ್ ಲಕ್ಷ್ಮೀಕಾಂತ್ ವರ್ಣೇಕರ್, ಕುಟುಂಬಸ್ಥರು, ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಂಗಳೂರಿನ ಸ್ವರ್ಣಲಕ್ಷ್ಮಿ ಜ್ಯುವೆಲ್ಲರ್ಸ್ ಈಗಾಗಲೇ ತನ್ನ ನಗುಮೊಗದ ಸೇವೆಗಾಗಿ ಮನೆಮಾತಾಗಿದೆ. ಎಲ್ಲಾ ವಿನ್ಯಾಸದ ಆಭರಣಗಳ ಜೊತೆಗೆ ಸೂಕ್ತ ಸಮಯದಲ್ಲಿ ಚಿನ್ನಾಭರಣಗಳ ತಯಾರಿ, ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ಗೆ 916 ಹಾಲ್ಮಾರ್ಕ್ ಚಿನ್ನಾಭರಣ ಜೊತೆಗೆ ಚಿನ್ನಾಭರಣಗಳ ಉಚಿತ ರಿಪೇರಿ ಸೌಲಭ್ಯಗಳನ್ನು ಕೂಡ ಸಂಸ್ಥೆಯು ಒದಗಿಸುತ್ತಿದೆ. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್ 24/7 ಮಂಗಳೂರು.